ಬೈಂದೂರು ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ಗ್ರಾಮೀಣ ಭಾಗಗಳನ್ನು ಅವೈಜ್ಞಾನಿಕವಾಗಿ ಸೇರಿಸಿರುವುದರಿಂದ ಕೃಷಿಕರು ಪ್ರತಿದಿನ ಪರದಾಡುವಂತಾಗಿದೆ. ಹೀಗಾಗಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಿಂದ ಗ್ರಾಮೀಣ ಭಾಗಗಳನ್ನು ಕೈಬಿಡಬೇಕೆಂದು ಆಗ್ರಹಿಸಿ ಬೈಂದೂರು ರೈತ ಸಂಘದ ನೇತೃತ್ವದಲ್ಲಿ ಶುಕ್ರವಾರ ಪಟ್ಟಣ ಪಂಚಾಯತ್ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಸಾವಿರಾರು ರೈತರು ಜಾಥಾದ ಮೂಲಕ ತಾಲೂಕಾಡಳಿತ ಕಚೇರಿಗೆ ಆಗಮಿಸಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದ ಬೈಂದೂರು ರೈತ ಸಂಘದ ಅಧ್ಯಕ್ಷ ದೀಪಕ್ ಕುಮಾರ್ ಶೆಟ್ಟಿಯವರು, ಬೈಂದೂರು ವ್ಯಾಪ್ತಿಯ ಸುತ್ತಮುತ್ತ 10 ಕುಗ್ರಾಮಗಳಿವೆ. ಕೃಷಿ ಇಲ್ಲಿನ ಜನರ ಜೀವನಾಧಾರ. ಅಭಿವೃದ್ಧಿ ಹೆಸರಿನಲ್ಲಿ ಪಂಚಾಯತ್ ವ್ಯಾಪ್ತಿಗೆ ಈ ಹಳ್ಳಿಗಳು ಸೇರಿರುವುದರಿಂದ ಅಲ್ಲಿನ ಜನರ ಪರಿಸ್ಥಿತಿ ಬರಡು ಭೂಮಿಯಂತಾಗಿದೆ. 23 ಕಿಲೋಮೀಟರ್ನಲ್ಲಿ ಬಹುತೇಕ ಭಾಗ ಅರಣ್ಯ ವ್ಯಾಪ್ತಿಯಾಗಿದ್ದು, ರೈತರು ಸಣ್ಣ ಪುಟ್ಟ ಕೆಲಸಕ್ಕೂ ಉಡುಪಿಗೆ ಅಲಿಯಬೇಕಾದ ಪರಿಸ್ಥಿತಿ ಇದೆ. ಅಕ್ರಮ ಸಕ್ರಮ ಗ್ರಾಮೀಣ ಕೃಪಾಂಕ ಸೌಲಭ್ಯವೂ ದೊರೆಯುತ್ತಿಲ್ಲ. ಈಗಾಗಲೇ ಸಾವಿರಾರು ರೈತರಿಗೆ ಆಗುವ ಸಮಸ್ಯೆಯ ಕುರಿತು ಸರ್ಕಾರ, ಜಿಲ್ಲಾಡಳಿತ ಸ್ಪಂದಿಸಬೇಕೆಂದು ಹಲವು ಬಾರಿ ಮನವಿ ನೀಡಿದ್ರೂ ಇಲಾಖೆ ಸ್ಪಂದಿಸಿಲ್ಲ. ಹೀಗಾಗಿ ನ್ಯಾಯಕ್ಕಾಗಿ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಲಾಗಿದೆ ಎಂದರು. ಜಿಲ್ಲಾಡಳಿತ ಈ ಸಮಸ್ಯೆಗೆ ಗುರುವಾರದ ಒಳಗೆ ಸ್ಪಷ್ಟ ಮಾಹಿತಿ ನೀಡಿ ಸರಿಪಡಿಸದಿದ್ದರೆ ಶುಕ್ರವಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಸಹಸ್ರಾರು ರೈತರು ವಿಷದ ಬಾಟಲಿ ಹಿಡಿದು ಪ್ರತಿಭಟನೆ ನಡೆಸುತ್ತೇವೆ. ಬೈಂದೂರು ತಾಲೂಕಾಡಳಿತ ಕಚೇರಿ ಎದುರು ಅಮರಣಾಂತ ಪ್ರತಿಭಟನೆ ನಡೆಸುತ್ತೇವೆ ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದ್ದಾರೆ. ಬೇರ್ಪಡಿಸಿ ಪಂಚಾಯತ್ ಅನ್ನು ಮಾಡಬೇಕಂತ ಹೇಳಿ ಒಂದು ದೊಡ್ಡ ರೀತಿಯಾಗಿರ್ತಕ್ಕಂಥ ಹೋರಾಟಕ್ಕೆ ನಾವು ಕೈ ಹಾಕಿದ್ದೇವೆ. ಬಂಧುಗಳೇ, ನಮಗೆ ಹೋರಾಟಕ್ಕಿಂತ ಕಮ್ಮಿ ಆಗಿದೆ. ಹೋರಾಟ ಯಾವ ರೀತಿ ಇರಬೇಕಂತ ಹೇಳಿದ್ರೆ, ಉತ್ತರ ಕರ್ನಾಟಕದ ಭಾಗದ ರೈತರು ಯಾವ ಹೋರಾಟಕ್ಕೆ ಹಿಡಿತಾರೆ ಅದು 100ಕ್ಕೆ 100 ಸಕ್ಸಸ್ ಮಾಡ್ಕೊಂಡು ಹೋಗ್ತಾರೆ. ಅದನ್ನ ಆ ತರ ನಮ್ಗೆ ಸದಾಶಿವ ಪಡೆದು ಹೇಳಿದಾಗೆ ಪಟ್ಟಣ ಪಂಚಾಯತ್ ಆದರೆ ನಮಗೇನೋ ಅನುದಾನ ಬರ್ತದೆ, ನಮಗೇನೋ ವಿಶೇಷ ಸೌಲಭ್ಯ ಸಿಗ್ತದೆ, ದೊಡ್ಡ ರೀತಿಯ ಕೆಲಸ ಆಗ್ತದೆ ಹೇಳಿ ನಮ್ಮ ಅಭಿಪ್ರಾಯ. ಅದಕ್ಕೆ ನಾವು ಆವಾಗ ದೊಡ್ಡ ವಿರೋಧ ಮಾಡಲಿಕ್ಕೆ ಹೋಗಿಲ್ಲ. ಆದರೆ ಪಟ್ಟಣ ಪಂಚಾಯತ್ ಆದ ಮೇಲೆ ನಮಗೆ ಗೊತ್ತಾಯ್ತು ಇದೊಂದು ಮರುಭೂಮಿ, ಇಲ್ಲಿ ಬೆಳೀಲಿಕ್ಕೂ ಸಾಧ್ಯ ಇಲ್ಲ, ಇರಲಿಕ್ಕೂ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ಇವತ್ತು ನಮ್ಮ ಈ ಪಟ್ಟಣ ಪಂಚಾಯತ್ ಆಗ್ತಾಯಿದೆ. ಇವತ್ತು ಎಲ್ಲರೂ ಬೆಳಗ್ಗೆ ಮಾತಾಡೋದು ನಮಗೆಲ್ಲ ವಿಶೇಷವಾಗಿ ಹೇಳ್ತಕ್ಕಂಥದ್ದು, ಈ ಪಟ್ಟಣ ಪಂಚಾಯತಿಯಿಂದ ಏನು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ, ಯಾರು ಮನೆ ಕಟ್ಟಲಿಕ್ಕಿಲ್ಲ, ಯಾರು ಮದುವೆ ಮಾಡ್ಬೇಕಂದ್ರೆ ಸಾಲ ಮಾಡ್ಬೇಕಂತಿಲ್ಲ, 90% ಇಲ್ಲ, ಮನೆ ಇಲ್ಲ, SC ಸ್ಕೀಮ್ ಇಲ್ಲ, ಏನೂ ಇಲ್ಲ. 5 ವರ್ಷಗಳ ಕಾಲ ಖಾಲಿ ಪಟ್ಟಣ ಪಂಚಾಯತ್ನಲ್ಲಿ ಅವ್ರ ನೌಕರರಿಗೆ ಸಂಬಳ ಮಾತ್ರ ಸಿಗ್ತದೆ ಬಿಟ್ಟರೆ ಇದರಿಂದ 5 ರೂಪಾಯಿ ಇವರು ಜನರಿಗೆ ಅದ್ರ ಜೊತೆಗೆ ಒಳ್ಳೆ ಕೆಲಸ ಯಾಕಂದ್ರೆ ಗ್ರಾಮ ಪಂಚಾಯತ್ ಅವರಿಗೆ ನೌಕರರಿಗೆ ಸಂಬಳ ಕಮ್ಮಿ, ಈ ಪಟ್ಟಣ ಪಂಚಾಯತ್ ಸಂಬಳ ಜಾಸ್ತಿ. ಅದ್ರ ಜೊತೆಗೆ ನೋಡ್ಬೇಕಂದ್ರೆ ಮತ್ತು ನಮಗೆ ಸಮಸ್ಯೆ ಯಾಕಂದ್ರೆ 100 ರೂಪಾಯಿ ಟ್ಯಾಕ್ಸ್ 1,000 ರೂಪಾಯಿ ಟ್ಯಾಕ್ಸ್ ಆಗಿದೆ. ಇವತ್ತು 1,000 ರೂಪಾಯಿ ಟ್ಯಾಕ್ಸ್ ಅನ್ನು ಕಟ್ಟತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಆದ್ರಿಂದ ನಾನೀಗೆಲ್ಲ ಜಿಲ್ಲಾಡಳಿತ ಹೇಳ್ತಾ ಇದ್ದೇನೆ, ನಾನು ಇನ್ನೊಂದು ತಾಸು ಒಳಗೆ ಜಿಲ್ಲಾಡಳಿತದ ಅಥವಾ DC ಅಥವಾ ಜಿಲ್ಲಾಡಳಿತ ಇಲ್ಲಿ ಒಳಗೆ ಬರದೇ ಇದ್ರೆ ನಮ್ಮ ತಾಲೂಕು ಕಚೇರಿ ಒಳಗೆ ಮುತ್ತಿಗೆ ಆಗ್ತವೆ. ಮುಂದೆ ಆಗ್ತಕ್ಕಂಥ ಅನಾಹುತಕ್ಕೆ ನಾವು ಕಾರಣವಲ್ಲ. ನೋಡಿ, ನೀವು ನಮ್ಮನ್ನ ಜೈಲಿಗೆ ಹಾಕಿ ಎಲ್ಲ ಬೇಕಾಗಿ ನಾವು 4-5 ದಿವಸ ಇದಕ್ಕೆ ರೆಡಿ ಇದ್ದೇವೆ. ಪಟ್ಟಣ ಪಂಚಾಯತ್ ಬರುವವರೆಗೆ ನಮ್ಮ ಹೋರಾಟ ಅದು ನಿರಂತರವಾಗಿರ್ತದೆ. ಇವತ್ತು ಇಲ್ಲಿ ಹೋರಾಟ ಮಾಡ್ತೇವೆ, ಇನ್ನೊಂದು ವಾರದಲ್ಲಿ DC ಕಚೇರಿಗೆ ಹೋಗ್ತೇವೆ, ಅಲ್ಲಿ ಹೋಗ್ತೇವೆ. ಇನ್ನೊಂದು 15 ದಿವಸ ಬಿಟ್ಟರೆ ಸೀದಾ ವಿಧಾನಸೌಧಕ್ಕೆ ಹೋಗ್ತೇವೆ. ನೆನ್ಪಿಟ್ಕೊಳ್ಳಿ ಮಕ್ಕಳು, ನಾವು ಈ ಹೋರಾಟಕ್ಕೆ ಕಾಲಿಡುವಾಗಲೇ ಬಹಳ ಜಾಗೃತಿಯಿಂದ ಕಾಲಿಟ್ಟಿದ್ದೇವೆ. ಯಾಕಂದ್ರೆ ನಾನೀಗ ನಿಮ್ಗೆ ಪಂಚಾಯತ್ ಮಾಡಿಕೊಡ್ತೇನೆ, ನಾನು 100 ನಾವು ಬರೋದಿಲ್ಲ. ಆದ್ರೆ ನಿಮ್ಮೆಲ್ಲರ ಹೋರಾಟ ಇದ್ರೆ ಅವರ ಸ್ಥಾನದಲ್ಲಿ ಅವರನ್ನು ಇಮಿಡಿಯೇಟ್ ಆಗಿ ಅರ್ಧ ಗಂಟೆ ಒಳಗೆ
ಕಳಿಸಿಕೊಡ್ತಾ ಇದ್ದಾರೆ. ಆದ್ರಿಂದ ಅರ್ಧ ಗಂಟೆ ಒಳಗೆ ಲೇಟ್ ಆದ್ರೆ ನಾವು ಈ ಒಳಗೆ ನುಗ್ತೇವೆ ಅಂತಕ್ಕಂಥ ಮಾಡ್ತಾ ಇದ್ರೆ ನಾವು ಒಳಗೆ ಹೋಗ್ತಾ ಇದ್ದಾರೆ. ಈಗ ಅದರಿಂದ ನಿಲ್ಲಿಸುವ ಪ್ರಶ್ನೆ ಇಲ್ಲ. ಆದ್ರಿಂದ ನಮ್ಮ ಹೋರಾಟ ಅಂತಕ್ಕಂಥ 10 ಗಂಟೆ ಬಹಳ ಮುಂದುವರೆಸಿ ಬರುವಂತ ಅದರಿಂದ ಹೋರಾಟ ಜೋರಾಗಬೇಕು. ಅದರಿಂದ ನಮಗೆ ಮುಂದಿನ ದಿವಸಗಳಲ್ಲಿ ಗ್ರಾಮೀಣ ಪ್ರದೇಶಗಳನ್ನ ಪಂಚಾಯತ್ ಮಾಡುವ ಮಟ್ಟದಲ್ಲಿ ನಮ್ಮೆಲ್ಲರ ಹೋರಾಟಗಳು ನಿರಂತರವಾಗಿರಬೇಕು. ಅದರಿಂದ ನಾನು ಹೇಳಿದ್ದೇನೆ, ಮನವಿ ಮಾಡೋದಿಲ್ಲ. ಈ ಸಂದರ್ಭದಲ್ಲಿ ಜಿಲ್ಲಾಡಳಿತದ ಪರವಾಗಿ ತಹಶೀಲ್ದಾರ್ ಪ್ರದೀಪ್ ಕೋಡೇಕರ್ ಮನವಿಯನ್ನ ಸ್ವೀಕರಿಸಿ ಸರ್ಕಾರಕ್ಕೆ ವರದಿ ನೀಡುವುದಾಗಿ ತಿಳಿಸಿದರು. ಪ್ರತಿಭಟನೆಯಲ್ಲಿ ಪಕ್ಷಾತೀತವಾಗಿ ನಾಯಕರು ಮುಂದಾಳುಗಳು ಭಾಗವಹಿಸಿದ್ರು. ಯಡ್ತರೆ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಗಣೇಶ್ ಪೂಜಾರಿ ನಿರೂಪಿಸಿ ವೀರಭದ್ರ ಗಾಣಿಗ ವಂದಿಸಿದರು. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು.